ಈಗ ಗಾಂಧೀಜಿಯವರು ವೇದಿಕೆಯಲ್ಲಿ ಆಡಳಿಸ್ತಾ ಇದ್ದಾರೆ. ಅವರ ಆಗಮನಕ್ಕೆ ಸ್ವಾಗತವನ್ನು ಬಯಸುವಂತಹ ಒಂದು ಅವಕಾಶ ಗಾಂಧೀಜಿಯವರು ಬಂದರು ಅಂತ ಹೇಳಿದರೆ ಎಲ್ಲ ಆ ಮಹಾಜ್ಯೋತಿಯ ಕಿರಣಗಳಾಗಿ ಇಲ್ಲಿ ಶಾಸ್ತ್ರಜ್ಞತೆಯಲ್ಲಿ ಬ್ರಹ್ಮಕುಮಾರಿಯ ಎಲ್ಲ ಜ್ಯೋತಿಗಿರಣಗಳು ಈ ಜ್ಯೋತಿಗಿರಣಗಳ ಮಧ್ಯದಲ್ಲಿ ಇವಕ್ಕೆಲ್ಲ ಕಾರ್ಯಭೂತವಾಗಿ ತಾವು ಮಾಡಿದ ಕೆಲಸದಲ್ಲಿ ತಾವು ಇಲ್ಲದೇ ವಿಧಾನದವರ ವ್ಯವಸ್ಥೆಯಲ್ಲಿ ನಿಂತಿರ್ತಕ್ಕಂಥವರ ಎಲ್ಲ ಮಾತುಗಳನ್ನು ಮೀರಿದಂತಹ ಒಂದು ದೈಹಿಕ ಒಂದು ನೆಲೆಯನ್ನು ನಾವು ನೋಡುವಂಥ ತಾಯಿಯವರ ಅನುಗ್ರಹಕ್ಕೆ ಮಿಗಿಲಾಗಿ ಯಾವುದೂ ಇಲ್ಲ. ಯಾಕೆಂದರೆ ತಾಯಿ ಯಾವತ್ತೂ ವರ್ತಮಾನ ತಂದೆ ತಾಯಿ ವರ್ತಮಾನದ ನೆಲೆಯಲ್ಲಿ ದೀನ ಅನಾಥರ ದೃಷ್ಟಿಯಲ್ಲಿ ಅವರ ಒಂದು ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯೋಣ. ಅದನ್ನು ನೀವೆಲ್ಲ हम सबके सन्मुखाई में गांधी जी आप आए तो बाहर आ गई, फूल और कलियों में माने बौहार आई, बरसात आ गई। सब एक हाथ की ताली से गांधी जी का स्वागत करेंगे, एक हाथ की ताली से। ಸಹೋದರರು ದೀಪ ಬೆಳೆಸೋದ್ರಲ್ಲಿ ಸಹಯೋಗ ಕೊಡಬೇಕು. संकल्पों के दीप जलाए ಚಪ್ಪಾಳೆಯ ಮುಖಾಂತರ ಈ ಆನಂದದ ಉತ್ಸವವನ್ನು ನಾವೆಲ್ಲರೂ ಸಂಭ್ರಮಿಸೋಣ. ಚಪ್ಪಾಳೆ 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 ನಮ್ಮ ಮನಸ್ಸಿನ ಹರ್ಷವನ್ನ परिवर ಸಂಭ್ರಮವನ್ನ